ಜಿಎಸ್ಟಿ 4 ಹಂತ ತೆಗೆದು 2 ಹಂತಕ್ಕೆ ಹಗುರವಾಗಿಸಿದ್ದನ್ನು ಪ್ರತಿಪಕ್ಷಗಳು ತಮ್ಮ ಕರ್ತವ್ಯ ಎನ್ನುವಂತೆ ಬಗೆ ಬಗೆಯಲ್ಲಿ ಟೀಕಿಸಿದೆ. ಕಾಂಗ್ರೆಸ್ ಸರ್ಕಾರವು ಜಿಎಸ್ಟಿ ಮಸೂದೆ ಸರಳವಾಗಿ ರಚಿಸಿತ್ತು. ಅದನ್ನು ಜಟಿಲಗೊಳಿಸಿ ಜಾರಿಗೆ ತಂದುದು ಬಿಜೆಪಿ. ಅಲ್ಲದೆ ಜಿಎಸ್ಟಿ ಸರಳಗೊಳಿಸುವಂತೆ ಒತ್ತಾಯಿಸುತ್ತಾ ಬಂದುದೇ ಪ್ರತಿಪಕ್ಷಗಳು ಎಂದು ಹಲವರು ಟೀಕಿಸಿದ್ದಾರೆ. ಒಂದು ದೇಶ ಒಂದು ತೆರಿಗೆ ಪದ್ಧತಿಯನ್ನ ಬಿಜೆಪಿಯವರು 2017ರಲ್ಲಿ ಒಂದು ದೇಶ 9 ತೆರಿಗೆ ಮಾಡಿದವರು ಎಂದು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಯವರು ಟೀಕಿಸಿದ್ದಾರೆ. ಜಿಎಸ್ಟಿ ಸರಳೀಕರಣ ಸ್ವಾಗತಿಸಿದ್ರು ತಮಿಳುನಾಡು ಮಂತ್ರಿ ತಂಗಂ ತೆನ್ನೆರಸು ಅವರು ರಾಜ್ಯಕ್ಕೆ ಇದರಿಂದ ನಷ್ಟವಾಗುವ ಸಾಧ್ಯತೆ ಇದೆ ಎಂದರು. ಜಿಎಸ್ಟಿ ತೆರಿಗೆ ಹಿಂದೆಯೂ ತಗ್ಗಿಸಿದಂತೆ ಮಾಡಲಾಗಿತ್ತು. 2 ಹಂತಕ್ಕೆ ಇಳಿಸಲು ನಾವು 8 ವರ್ಷಗಳಿಂದ ಕೂಗುವಂತೆ ಮಾಡಿದ್ದು ತುಂಬಾ ತಡ ಎಂದು ಮಾಜಿ ಹಣಕಾಸು ಮಂತ್ರಿ ಪಿ ಚಿದಂಬರಂ ಅವರು ಎಕ್ಸ್ಪೋಸ್ಟ್ ಮಾಡಿದ್ದಾರೆ. ಲೈಫ್ ಆರೋಗ್ಯ ವಿಮೆಯ ಎಲ್ಲ 18% ತೆರಿಗೆ ಕೂಡಲೇ ತೆಗೀರಿ ಎಂದು ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಒತ್ತಾಯಿಸಿದ್ದಾರೆ. ಮಹುವಾ ಮೊಹಿತ್ರಾ ಅವರು ನಾವು ಒತ್ತಾಯಿಸಿದ ಮೇಲೂ ನ್ಯಾಯಯುತ ತೆರಿಗೆ ಮೂಡಿ ಬಂದಿಲ್ಲ ಎಂದಿದ್ದಾರೆ. ಇದೇ ವೇಳೆ ಆಂಧ್ರದ ತೆಲುಗು ದೇಶಂ, ಬಿಹಾರದ ಜೆಡಿಯು ಪಕ್ಷಗಳು ಜಿಎಸ್ಟಿ ಸುಧಾರಣೆಯನ್ನ ಸ್ವಾಗತಿಸಿವೆ.